ದೇವೋಲಿನ ಬಟ್ಟಾ ಜಾರ್ಜಿ ತನ್ನ 7 ತಿಂಗಳ ಮಗ ಜಾಯ್ ಜೊತೆಗಿನ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಮಗುವಿನ ಬಣ್ಣವನ್ನು ಹಲವರು ಟ್ರೋಲ್ ಮಾಡಿದ್ದಕ್ಕೆ ತಾಯಿ ಕಟು ಉತ್ತರವನ್ನು ನೀಡಿದ್ದಾಳೆ. ಸಾತ್ ನಿಭಾನಾ ಸಾಥಿಯಾ ಖ್ಯಾತಿಯ ನಟಿ ದೇವೋಲಿನ ಮಗುವಿನ ಬಣ್ಣಕ್ಕೆ ಟ್ರೋಲ್ಗೀಡಾಗಿದ್ದಾರೆ. ಅದಕ್ಕೆ ಅವರು ತಕ್ಕ ಉತ್ತರವನ್ನು ನೀಡಿದ್ದಾರೆ. ತಂದೆಯತ್ತ ಹೋದ ಮಗ ಎಂಬುದಕ್ಕೆ ನೀನು ನೆರೆಮನೆಯವನತ್ತ ಹೋದೆಯಾ ಎಂದಿದ್ದಾರೆ. ಕಾಸು ಕೊಟ್ಟು ಇಂಜಿನಿಯರ್ ಆದರೂ ಮನಸ್ಸು ನಡವಳಿಕೆ ಮಾಗಲಿಲ್ಲ ಎಂದು ಮತ್ತೊಬ್ಬ ಟ್ರೋಲಪ್ಪನಿಗೆ ಉತ್ತರಿಸಿದ್ದಾರೆ. ಇವಳೊಬ್ಬಳು ತಾಯಿ, ಇವಳ ಬಣ್ಣದ ರೋಗಕ್ಕೆ ಈಕೆಯ ಮಗ ಬಲಿಯಾಗದಿರಲಿ. ದೇವೋಲಿನ ಉತ್ತರ ಚುರುಕಾಗಿದೆ. ಒಬ್ಬರು ಭಾರತದಲ್ಲಿ ಬಣ್ಣದ ರೋಗ ಇದೆ ಎಂದಿದ್ದಾರೆ. ಎಲ್ಲರೂ ಅಲ್ಲ, ಕೆಲವರಲ್ಲಿ ಆ ಅಬದ್ಧ, ನಕಾರಾತ್ಮಕ, ದ್ವೇಷ ಚಿಂತನೆ ಇರುತ್ತದೆ ಎಂದಿದ್ದಾರೆ ದೇವೋಲಿನಾ. ಕಳೆದ ವರ್ಷ ದೇವೋಲಿನಾ ಮತ್ತು ಶಾನವಾಜ್ ಮದುವೆಯಾಗಿದ್ರು. 2024ರಲ್ಲಿ ಮಗ ಹುಟ್ಟಿದಾಗ ನಮ್ಮ ಸಂತೋಷದ ಮೂಟೆ ಹುಟ್ಟಿ ಬಂದಿದೆ ಎಂದು ದೇವೋಲಿನಾ ಮತ್ತು ಶಾನವಾಜ್ ಪೋಸ್ಟ್ ಮಾಡಿದ್ರು. ಶಾನವಾಜ್ ಶೇಖ್ ದಿಲ್ಲಿಯಲ್ಲಿ ಜಿಮ್ ತರಬೇತುದಾರ ವೃತ್ತಿ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೆಹಲಿ. Volkswagen. Volkswagen Mangalore, Airport Road, Yeyadi, Mangalore. Volkswagen.